ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಒಂದು ಸುವಾರ್ತೆಯ ಸಮಯಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಈ ಕೀರ್ತನೆಗಳನ್ನು ಧ್ಯಾನಿಸುವ ಮುನ್ನ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ದಿನವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಈ ಪ್ರಾರ್ಥನೆಯನ್ನು ನಾವು ಮಾಡುವಾಗ ಈ ಕೀರ್ತನೆಗಳ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಸಮುದಾಯದ ಮೇಲೆ, ಸಕಲ ಜನರ ಮೇಲೆ ಇಳಿದು ಬರಲಿ. ಈ ಕೀರ್ತನೆಗಳ ಅನುಗ್ರಹ ನಮಗೆ ಲಭ್ಯವಾಗಲಿ. ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಮತ್ತು ಆತ್ಮಭರಿತರಾಗಿ ಜೀವಿಸಲು ಈ ಕೀರ್ತನೆಗಳು ಪ್ರೇರೇಪಣೆಯಾಗಲಿ. ಕೀರ್ತನೆಗಳು ನಮಗೆ ಸೌಖ್ಯವನ್ನು ತರಲಿ ಮತ್ತು ನಮ್ಮ ಮೊರೆಯನ್ನು ನೀವು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ಬೈಬಲ್ ಇದ್ರೆ ತೆಗೆದುಕೊಳ್ಳಿ. 17ನೇ ಕೀರ್ತನೆ. ಈ 17ನೇ ಕೀರ್ತನೆಯಲ್ಲಿ 15 ವಾಕ್ಯಗಳಿವೆ. ನಿರಪರಾಧಿಯ ಪ್ರಾರ್ಥನೆ. ಲಕ್ಷ್ಯವಿಡು ಓ ಪ್ರಭು ಎನ್ನ ನ್ಯಾಯವಾದ ಮೊರೆಗೆ, ಕಿವಿಗೊಡು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ. ನ್ಯಾಯ ತೀರ್ಪು ಬರಲಿ ಎನಗೆ ನಿನ್ನಿಂದಲೇ, ನೀತಿಗನುಸಾರ ನೋಡುವಾತ ನೀನಲ್ಲವೇ. ಹೃದಯ ವೀಕ್ಷಿಸು, ಇರುಳೆಲ್ಲ ವಿಚಾರಿಸು, ಅಗ್ನಿ ಪರೀಕ್ಷೆ ಮಾಡಿಸು. ನಾನು ದೋಷರಹಿತ, ಮಾತಲಿ ತಪ್ಪದವ ಎಂದಾಗ ತೀರ್ಮಾನಿಸು. ಲೋಕ ವಿಚಾರಗಳಲ್ಲಿ ಹಿಂಸಾತ್ಮಕ ಮಾರ್ಗ ಹಿಡಿದಿಲ್ಲ. ನಿನ್ನದರ ವಚನವನ್ನು ನಾನೆಂದಿಗೂ ಮೀರಿ ನಡೆದಿಲ್ಲ. ನಿನ್ನ ಮಾರ್ಗದಿಂದ ಕಾಲು ಜಾರಲು ಬಿಡದೆ, ನಿನ್ನ ಪಥದಲ್ಲಿ ದಿಟ್ಟ ಹೆಜ್ಜೆ ಇಟ್ಟು ನಡೆದೆ. ಸದುತ್ತರ ಪಾಲಿಪೆ ಎಂದು ನಂಬಿ ಬೇಡುವೆನಯ್ಯ. ಮೊರೆ ಇಡುವೆ ದೇವ, ಕಿವಿಗೊಟ್ಟು ಆಲಿಸಯ್ಯ. ಶರಣರನ್ನು ಶತ್ರುವಿಂದ ಸಂರಕ್ಷಿಸುವಾತ ನೀನಯ್ಯ. ಭುಜಬಲವನ್ನು ಪ್ರಯೋಗಿಸಿ ಕಾಪಾಡುವಾತ ನೀನಯ್ಯ. ನಿನ್ನ ಅಚಲ ಪ್ರೀತಿಯನ್ನ ಅಚ್ಚರಿಯಿಂದ ತೋರ್ಪಡಿಸಯ್ಯ. ನಿನ್ನ ಅಚಲ ಪ್ರೀತಿಯನ್ನು ಅಚ್ಚರಿಯಿಂದ ತೋರ್ಪಡಿಸಯ್ಯ. ಮುತ್ತಿಗೆ ಹಾಕಿರುವ ಹೀನ ಶತ್ರುಗಳಿಂದ, ಸುತ್ತುವರೆದಿರುವ ಪ್ರಾಣ ವೈರಿಗಳಿಂದ ನಿನ್ನ ಕನಿನೀಕೆಯಂತೆ ಎನ್ನ ಕಾಪಾಡು. ನಿನ್ನ ರೆಕ್ಕೆಗಳ ನೆರಳಲ್ಲಿ ಎನ್ನ ಮರೆಸಿಡು. ಕರುಣೆಗೆಡೆ ಇಲ್ಲ ಕೊಬ್ಬಿದ ಹೃದಯಗಳಲ್ಲಿ, ಗರ್ವ ತುಳುಕುತ್ತಿದೆ ಆ ಜನರ ಬಾಯಿಗಳಲ್ಲಿ. ಹಿಂದೆಯೇ ಬಂದು ಸುತ್ತುವರೆದುಕೊಳ್ಳುವರು, ನೆಲ ಕಪ್ಪಳಿಸಲು ಹೊಂಚು ಕಾಯುತ್ತಿರುವರು. ಇಹರು ಸೀಳಿ ಹಾಕಲಿರುವ ಕೇಸರಿಯಂತೆ, ಹೊಂಚು ಹಾಕುತ್ತಿಹರು ಪ್ರಾಯ ಸಿಂಹದಂತೆ. ಸದೆಬಡಿ ಪ್ರಭು ಆ ದುರುಳರನ್ನು ಇದಿರುಗೊಂಡು, ಖಡ್ಗ ಹಿಡಿದೆನ್ನ ಪ್ರಾಣವನ್ನು ಕಾಪಾಡು. ಇಳೆಯ ಮಾನವರಿಂದ ಪ್ರಭು ಎನ್ನನ್ನು ಕೈಯಾರೆ ಕಾಪಾಡು. ಜಗವೇ ತಮ್ಮ ಪಾಲಿನ ಪರಿಮಿತಿ ಎನ್ನುವವರಿಂದ ಕಾದಿಡು. ಅವರಾದರೋ ನಿನ್ನ ಸನ್ನಿಧಿಯಿಂದ, ಅವರಾದರೋ ನಿನ್ನ ನಿಧಿಯಿಂದ ಉದರ ತುಂಬಿಸಿಕೊಳ್ಳಲಿ. ಮಕ್ಕಳು ಮರಿ ಮಕ್ಕಳಿಗೆ ಯಥೇಚ್ಛವಾಗಿ ಉಳಿಸಿಕೊಳ್ಳಲಿ. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನು. ಎಚ್ಚೆತ್ತು ನಿನ್ನ ಮುಖ ದರ್ಶನದಿಂದ ತೃಪ್ತನಾಗುವೆನು. ಆತ್ಮೀಯ ಸಹೋದರ ಸಹೋದರಿಯರೇ, ನಿರಪರಾಧಿಯ ಪ್ರಾರ್ಥನೆ ಅಂದರೆ ನಮಗೆ ಅನೇಕ ಬಾರಿ ಅನುಭವವಾಗುತ್ತೆ. ಕಷ್ಟಗಳು, ನೋವುಗಳು, ದುಃಖಗಳು, ಆಕ್ರಮಣಗಳು ಅಥವಾ ಅವಮಾನಗಳು ಬಂದಾಗ ನಮ್ಮ ಜೀವನದಲ್ಲಿ ಯಾಕಪ್ಪ ಹೀಗೆ ಆಗುತ್ತೆ? ಅದಕ್ಕಾಗಿ ಇಲ್ಲಿ ವ್ಯಕ್ತಪಡಿಸಿದ ಭಾವನೆಗಳು ಅನೇಕ ಬಾರಿ ನಮ್ಮ ಹೃದಯಕ್ಕೆ ಹತ್ತಿರವಾಗಿವೆ. ನಮ್ಮ ಯಾತನೆಯನ್ನೇ ಪ್ರಾರ್ಥನೆಯನ್ನಾಗಿ ಮಾಡಲು ಈ ಕೀರ್ತನೆ ನಮಗೆ ತಿಳಿಸುತ್ತದೆ. ಆದ್ದರಿಂದ ನಾನು ಹೇಳಿದೆ, ಕೀರ್ತನೆಯೊಂದಿಗೆ ನಮ್ಮ ಪ್ರಾರ್ಥನೆ ಅಂದರೆ ನಮಗೆ ತುಂಬ ಹತ್ತಿರವಾಗುತ್ತೆ. ಕಾರಣ ನಮ್ಮಲ್ಲಿರುವ ಬಲಹೀನತೆಗಳನ್ನು ಇಲ್ಲಿ ಎತ್ತಿ ತೋರಿಸುತ್ತೆ ಮತ್ತು ದೇವರ ಕರುಣೆಗಾಗಿ ನಾವು ಹೇಗೆ ಮೊರೆ ಇಡಬೇಕು ಎಂಬುದಾಗಿ ನಾವು ಈ ಕೀರ್ತನೆಯಲ್ಲಿ ನೋಡುತ್ತೇವೆ.
ಆದ್ದರಿಂದ ಇವತ್ತು ನಾವು ಈ ಕೀರ್ತನೆಯ ಒಂದೊಂದು ಮಾತುಗಳನ್ನು ಧ್ಯಾನಿಸೋಣ. ಲಕ್ಷ್ಯವಿಡು ಓ ಪ್ರಭು ಎನ್ನ ನ್ಯಾಯವಾದ ಮೊರೆಗೆ, ಕಿವಿಗಳು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ. ನಮ್ಮ ಪ್ರಾರ್ಥನೆ, ನಮ್ಮ ಮೊರೆಯನ್ನು ಆಲಿಸಯ್ಯ, ನಮಗೆ ರಕ್ಷಣೆ ನೀಡಯ್ಯ, ದಯೆ ತೋರಯ್ಯ ಎಂದು ನಾವು ಪ್ರಾರ್ಥಿಸುತ್ತೇವೆ. ನ್ಯಾಯ ತೀರ್ಪು ಬರಲಿ ನನಗೆ ನಿನ್ನಿಂದಲೇ, ನೀನೇ ನ್ಯಾಯ ತೀರ್ಪು ಮಾಡು, ನೀತಿಗನುಸಾರ ನೋಡುವಾತ ನೀನಲ್ಲವೇ. ನೋಡಿ, ಆತ ಏನು ಈ ಕೀರ್ತನೆಗಾರ ಬರೆಯುವಾಗ ತನ್ನ ಹೃದಯವನ್ನು ವೇದನೆಯನ್ನು ನಿವೇದಿಸುತ್ತಾನೆ. ಹೃದಯದ ವೇದನೆ, ಹೃದಯ ವೀಕ್ಷಿಸು, ಇರುಳೆಲ್ಲ ವಿಚಾರಿಸು, ಅಗ್ನಿ ಪರೀಕ್ಷೆ ಮಾಡಿಸು, ನಾನು ದೋಷರಹಿತ, ಮಾತಲ್ಲಿ ತಪ್ಪದವ ಎಂದಾಗ ತೀರ್ಮಾನಿಸು. ನಾನು ಒಂದು ವೇಳೆ ತಪ್ಪು ಮಾಡಿದ್ರೆ ನಾನು ಅನುಭವಿಸುವುದು ಸಹಜ, ತಪ್ಪು ಮಾಡದಿದ್ರೆ ಅನುಭವಿಸ್ತಾ ಇದ್ದೀನಲ್ಲ, ನೀನೇ ತೀರ್ಮಾನಿಸು. ಲೋಕ ವಿಚಾರಗಳಲ್ಲಿ ಹಿಂಸಾತ್ಮಕ ಮಾರ್ಗ ಹಿಡಿದಿಲ್ಲ, ರೌಡಿಸಮ್ ಮಾಡಿಲ್ಲ, ಹಿಂಸಾತ್ಮಕ ದಾರಿಗೆ ಹೋಗಿಲ್ಲ. ನಿನ್ನ ಅದರ ವಚನವನ್ನು ನಾನೆಂದಿಗೂ ಮೀರಿ ನಡೆದಿಲ್ಲ. ನಿನ್ನ ವಚನದಲ್ಲಿ ನಾನು ಜೀವಿಸಿದ್ದೇನೆ. ನಿನ್ನ ಮಾರ್ಗದಿಂದ ಕಾಲು ಜಾರಲು ಬಿಡದೆ, ನಿನ್ನ ಪಥದಲ್ಲಿ ದಿಟ್ಟ ಹೆಜ್ಜೆ ಇಟ್ಟು ನಡೆದೆ. ಸದುತ್ತರ ಪಾಲಿಪೆ ಎಂದು ನಂಬಿ ಬೇಡುವೆನಯ್ಯ. ನೋಡಿ, ಈತನ ಮೊರೆ ಏನಿದೆ, ನಾನು ನಿಮ್ಮ ವಾಕ್ಯದಲ್ಲಿ ನಂಬಿಕೆ ಇಟ್ಟೆ, ನಿಮ್ಮ ಹಾದಿಯಲ್ಲೇ ನಡೆದೆ, ನನ್ನನ್ನು ಇವತ್ತು ನೀವು ಕರುಣಿಸಬೇಕು, ಸದುತ್ತರ ದಯಪಾಲಿಸಬೇಕು. ಏಕೆಂದರೆ ನನ್ನನ್ನು ನನ್ನ ಕಷ್ಟ ಸಂಕಟಗಳಿಂದ ಬಿಡುಗಡೆಗೊಳಿಸಬೇಕು. ಮೊರೆ ಇಡುವೆ ದೇವ, ಕಿವಿಗೊಟ್ಟು ಆಲಿಸಯ್ಯ. ನಾನು ಮೊರೆ ಇಡುತ್ತೇನೆ, ಕಿವಿಗೊಟ್ಟು ಆಲಿಸು ಸ್ವಾಮಿ. ಶರಣರನ್ನು ಶತ್ರುವಿಂದ ಸಂರಕ್ಷಿಸುವಾತ ನೀನಯ್ಯ, ಭುಜಬಲವನ್ನು ಪ್ರಯೋಗಿಸಿ ಕಾಪಾಡುವಾತ ನೀನಯ್ಯ. ನಿನ್ನ ಅಚ್ಚಲ ಪ್ರೀತಿಯನ್ನಚ್ಚರಿಯಿಂದ ತೋರ್ಪಡಿಸಯ್ಯ. ನಿನ್ನ ಪ್ರೀತಿಯನ್ನು ನನಗೆ ತೋರ್ಪಡಿಸು, ವ್ಯಕ್ತಪಡಿಸು. ಮುತ್ತಿಗೆ ಹಾಕಿರುವ ಹೀನ ಶತ್ರುಗಳಿಂದ ಇನ್ನೊಂದು ರೀತಿಯಲ್ಲಿ ನನಗೆ ಈ ಅನುಭವವಾಗುತ್ತೆ. ನನ್ನ ಅಲ್ಲಿ ಬರುವ ಆ ಶತ್ರುಗಳು, ವೈರಿಗಳ ಅನುಭವ, ಅದನ್ನು ಈ ಕೀರ್ತನೆಯಲ್ಲಿ ನಾವು ನೋಡ್ತೀವಿ. ಮುತ್ತಿಗೆ ಹಾಕಿರುವ ಹೀನ ಶತ್ರುಗಳಿಂದ, ಸುತ್ತುವರೆದಿರುವ ಪ್ರಾಣ ವೈರಿಗಳಿಂದ ನಿನ್ನ ಕನಿನೀಕೆಯಂತೆ ಎನ್ನ ಕಾಪಾಡು, ನಿನ್ನ ಪ್ರೀತಿಯ ವ್ಯಕ್ತಿಯಂತೆ ನನ್ನನ್ನು ಕಾಪಾಡು, ನಿನ್ನ ರೆಕ್ಕೆಗಳ ನೆರಳಲ್ಲಿ ಎನ್ನ ಮರೆಸಿ ಬಿಡು. ಯಾಕೆಂದ್ರೆ ನಿನ್ನ ಆಶ್ರಯದಲ್ಲಿ ನಾನು ಸುರಕ್ಷಿತನಾಗಿರುತ್ತೇನೆ. ಕರುಣೆಗಿಡೆ ಇಲ್ಲ ಕೊಬ್ಬಿದ ಹೃದಯಗಳಲ್ಲಿ, ಗರ್ವ ತುಳುಕುತ್ತಿದೆ ಆ ಜನರ ಬಾಯಿಗಳಲ್ಲಿ. ನೋಡಿ, ಎಲ್ಲಿ ಕೊಬ್ಬಿದ ಹೃದಯಗಳಲ್ಲಿ ಕರುಣೆಗೆ ಎಡೆ ಇಲ್ಲ. ಗರ್ವ, ಕೆಲವರ ಬಾಯಿಯಲ್ಲಿ ಗರ್ವ ತುಳುಕುತ್ತಿದೆ, ದುರುಳರ ಬಾಯಿಯಲ್ಲಿ. ಹಿಂದೆಯೇ ಬಂದು ಸುತ್ತುವರೆದುಕೊಳ್ಳುವರು, ನೆಲ ಕಪ್ಪಳಿಸಲು ಹೊಂಚು ಕಾಯುತ್ತಿರುವರು. ಅಂದರೆ ಅವರು ನನ್ನ ಮೇಲೆ ಆಕ್ರಮಣ ಮಾಡಲು ಕಾಯುತ್ತಿರುವರು. ಇಹರು ಸೀಳಿ ಹಾಕಲಿರುವ ಕೇಸರಿಯಂತೆ ಹೊಂಚು ಹಾಕುತ್ತಿವರು, ಪ್ರಾಯ ಸಿಂಹದಂತೆ, ಈ ಜಾನುವಾರುಗಳಂತೆ. ಯಾವುದು ದಯ ತೋರೋಲ್ಲ, ಯಾವಾಗ ಜಾನುವಾರು ನಮ್ಮ ಮೇಲೆ ಬೀಳುತ್ತೆ ಹಾಗೆ ಅವರು ಹೊಂಚು ಹಾಕ್ತಿದ್ದಾರೆ. ಸದೆಬಡಿ ಪ್ರಭು ಆ ದುರುಳರನ್ನು ಇದಿರುಗೊಂಡು, ನೀನ್ ನನಗೆ ಆಶ್ರಯವಾಗಿ ಬಾ. ಖಡ್ಗ ಹಿಡಿದೆನ್ನ ಪ್ರಾಣವನ್ನು ಕಾಪಾಡು. ಇಳೆಯ ಮಾನವರಿಂದ ಪ್ರಭು ಎನ್ನನ್ನು ಕೈಯಾರೆ ಕಾಪಾಡು. ಜಗವೇ ತಮ್ಮ ಪಾಲಿನ ಪರಿಮಿತಿ ಎನ್ನುವವರಿಂದ ಕಾದಿಡು. ಕೆಲವರು ಯೋಚನೆ, ಈ ಜಗವೇ ನಮಗೆ ಎಲ್ಲ, ಬೇರೆ ಏನಿಲ್ಲ, ಬೇರೆ ಲೋಕ ಇಲ್ಲ, ಬೇರೆ ಸ್ವರ್ಗ ಇಲ್ಲ, ಇದೆಲ್ಲ ಇಲ್ಲ ಅಂತೇಳಿ ಯೋಚನೆ ಮಾಡೋರಿದ್ದಾರೆ, ದೇವರಿಲ್ಲ ಅಂತೇಳಿ ಯೋಚನೆ ಮಾಡೋರಿದ್ದಾರೆ. ಅವರ ಕೈಯಿಂದ ಕಾಪಾಡು. ಅವರಾದರೂ ನಿನ್ನ ನಿಧಿಯಿಂದ ಉದರ ತುಂಬಿಸಿಕೊಳ್ಳಲಿ, ಮಕ್ಕಳು ಮರಿಮಕ್ಕಳಿಗೆ ಯಥೇಚ್ಛವಾಗಿ ಉಳಿಸಿಕೊಳ್ಳಲಿ. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು. ನನಗೆ ನಿನ್ನ ಸಾನ್ನಿಧ್ಯ ಸೇರಬೇಕು ಪ್ರಭು. ಎಚ್ಚೆತ್ತು ನಿನ್ನ ಮುಖ ದರ್ಶನದಿಂದ ತೃಪ್ತನಾಗುವೆನೋ. ನಿನ್ನ ಮುಖ ದರ್ಶನ ನನಗೆ ದಯಪಾಲಿಸು. ಹೀಗೆ ನನ್ನ ಮೇಲೆ ನೀ ಕರುಣೆ ತೋರು ಪ್ರಭು ಎಂದು ಇಲ್ಲಿ ಈ ಕೀರ್ತನೆಯಲ್ಲಿ ಕೀರ್ತನಕಾರ ಪ್ರಾರ್ಥಿಸುತ್ತಾನೆ. 18ನೇ ಕೀರ್ತನೆ, ಮುಂದಿನ ಕೀರ್ತನೆ ದಾವೀದನ ಜಯಗೀತೆ. ನೋಡಿ, ಆತ ಅನೇಕ ಯುದ್ಧಗಳನ್ನು ಮಾಡುತ್ತಾನೆ, ಯುದ್ಧಗಳಲ್ಲಿ ಜಯಿಸುತ್ತಾನೆ. ಆವಾಗ ದೇವರನ್ನು ಕೊಂಡಾಡುವ ಗೀತೆಗಳು ಈ ಕೀರ್ತನೆಯಲ್ಲಿ ಆತ ಬರೆದಿಡುತ್ತಾನೆ. ಪ್ರಭುವೇ ನೀನೇ ನನ್ನ ಬಲವು, ನನಗಿದೆ ನಿನ್ನಲ್ಲೇ ಒಲವು. ಪ್ರಭುವೇ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ. ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ. ಆತ ನನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ಪ್ರಭು ಸ್ತುತ್ಯಾರ್ಹನು, ಶತ್ರುಗಳಿಂದ ಕಾಪಾಡುವನು. ನಾನವಾಗಿ ಮೊರೆ ಇಡಲು ನನಗೆ ಸುತ್ತಿಕೊಂಡವು ಮೃತ್ಯುಪಾಶಗಳು. ನಡುಕ ಹುಟ್ಟಿಸಿದ್ದವು ವಿನಾಶ ಪ್ರವಾಹಗಳು. ಆವರಿಸಿಕೊಂಡವು ಪಾತಾಳ ಪಾಶಗಳು. ನನ್ನ ಕಣ್ಮುಂದಿದ್ದವು ಮರಣಕರ ಉರುಳುಗಳು. ಇಂತಹ ದುಸ್ಥಿತಿಯಲ್ಲಿ ನಾ ಮೊರೆ ಇಟ್ಟೆ ಪ್ರಭುವಿಗೆ. ಪ್ರಾರ್ಥನೆ ಮಾಡಿದೆ ಆ ನನ್ನ ದೇವನಲ್ಲಿ. ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲಿ. ಆಗ ಕಂಪಿಸಿತು ಭೂಮಿ ಗಡಗಡನೆ, ಕದಲಿದವು ಬೆಟ್ಟದ ಬುಡಗಳು ಮಿಲಮಿಲನೆ. ಏಕೆನೆ ಸಿಟ್ಟೇರಿತ್ತು ಆತನಿಗೆ.
ಹೊರಬಂದಿತು ಹೊಗೆ ಆತನ ಮೂಗಿಂದ, ಹೊರಟಿತು ಅಗ್ನಿಜ್ವಾಲೆ ಆತನ ಬಾಯಿಂದ. ಕಾದು ಕೆಂಡವಾಗಿಸಿತದು ಎದುರಿಗೆ ಸಿಕ್ಕಿದ್ದನ್ನೆಲ್ಲ. ಆಕಾಶವನ್ನೇ ಬಾಗಿಸಿ ಆತ ನೆಳೆದು ಬರಲು, ಸೇರಿತು ಆತನ ಕಾಲಡಿ ಕಾರ್ಮುಗಿಲು. ಬಂದಿಳಿದನು ಕೆರೂಬಿ ವಾಹನ ರೂಢನಾಗಿ, ಇಳಿದು ಬಂದನು ವಾಯು ರೆಕ್ಕೆಗಳ ವೇಗದಲ್ಲಿ. ಕತ್ತಲನ್ನು ಕವಿಸಿಕೊಂಡನು ಸುತ್ತಲೂ ಛತ್ರಾಂಬರದೊಳು, ಮರೆಯಾದನು ಜಲಮಯ ನೀಲ ಮೇಘಗಳ ಮಧ್ಯದೊಳು. ಹೊಳೆಯಿತು ಮಿಂಚು ಆತನ ತೇಜದ ಸನ್ನಿಧಿಯಿಂದ, ಸುರಿಯಿತು ಕಲ್ಮಳೆ ಉರಿಗೆಂಡ ಕಾರ್ಮೋಡಗಳಿಂದ. ಹುಡುಗಿದನು ಸರ್ವೇಶ್ವರ ಗಗನ ಮಂಡಲದಿಂದ, ಮೊಳಗಿತು ವಾಣಿ ಆ ಪರಾತ್ಪರನ ವದನದಿಂದ. ಸುರಿಯುತ್ತಿದೋ ಕಲ್ಮಳೆ ಉರಿಗೆಂಡ ಮೇಲಿಂದ, ಚದರಿಸಿದನು ಶತ್ರುಗಳನ್ನು ಬಾಣಗಳನ್ನೆಸೆದು, ತಳಮಳಗೊಳಿಸಿದ ನವರನು ಸಿಡಿಲನು ಹೊಡೆದು. ಪ್ರಭು ನಿನ್ನ ಗದರಿಕೆಯಿಂದ, ನಿನ್ನ ಶ್ವಾಸಭರದಿಂದ ಕಾಣಿಸಿಕೊಂಡಿತು ಇಂಗಿ ಹೋದ ಸಮುದ್ರದ ತಳ. ತೋರಿ ಬಂದಿತು ಭೂಲೋಕದ ಅಸ್ಥಿಭಾರ. ಮೇಲಣ ಲೋಕದಿಂದ ಹಿಡಿದುಕೊಂಡನು ಕೈಚಾಚಿ, ಸೆಳೆದುಕೊಂಡ ಆ ಜಲರಾಶಿಗಳಿಂದೆನ್ನನು ಕೈ ನೀಡಿ. ಬಿಡಿಸಿ ರಕ್ಷಿಸಿದೆ ನನ್ನ ಶತ್ರುಗಳಿಂದ, ನನಗಿಂತ ಪುಷ್ಟ ಬಲಿಷ್ಠ ಹಗೆಗಳಿಂದ. ನನ್ನ ಮೇಲೆರಗಿದ್ದರು ಹಗೆಗಳು ದುರಂತ ಕಾಲದಲ್ಲಿ, ನನಗುದ್ಧಾರಕನಾದ ಪ್ರಭು ಆ ವಿಪತ್ಕಾಲದಲ್ಲಿ. ಬಿಕ್ಕಟ್ಟಿನಿಂದ ಬಿಡಿಸಿ ತಂದನು ಬಯಲಿಗೆ, ಅಕ್ಕರೆಯಿಂದ ಮಿಚ್ಚಿ ರಕ್ಷಕನಾದ ನನಗೆ. ನನಗೊಳಿತು ಮಾಡಿದ ನಾತ ಸನ್ನಡತೆಗೆ ತಕ್ಕಂತೆ, ಪ್ರತಿಫಲವನ್ನಿತ್ತನು ನನ್ನ ಹಸ್ತ ಶುದ್ಧತೆಗೆ ತಕ್ಕ ಹಾಗೆ. ದೇವರನ್ನು ತೊರೆದು ದುರುಳನಾಗದೆ ನಾನನುಸರಿಸಿದೆ ಪ್ರಭುವಿನ ಮಾರ್ಗವನೇ. ಆತನ ವಿಧಿ ನಿಯಮಗಳನ್ನು ಅಲಕ್ಷ್ಯ ಮಾಡದೆ, ಆತನಾಜ್ಞೆಗಳ ನಿಟ್ಟೆ ಸದಾ ನನ್ನ ಕಣ್ಗಳ ಮುಂದೆ. ಪಾಪದಲ್ಲಿ ಬೀಳದೆ ನಡೆದೆ ಎಚ್ಚರಿಕೆಯಾಗಿ, ಆತನ ದೃಷ್ಟಿಯಲ್ಲಿದ್ದೆ ನಿರ್ದೋಷಿಯಾಗಿ. ನಾ ನೀತಿವಂತ ನಿರಪರಾಧಿ ಎಂದರಿತು, ನನಗಿತ್ತ ನಾ ಪ್ರಭು ತಕ್ಕ ಪ್ರತಿಫಲವನು. ಕರುಣೆಯುಳ್ಳವನಿಗಾತ ಕರುಣಾಮಯ, ದೋಷರಹಿತನಿಗಾತ ನಿರ್ದೋಷಿ. ಶುದ್ಧನಿಗಾತ ಪರಿಶುದ್ಧನು, ಮೂರ್ಖನಿಗಾತ ಮಹಾವಕ್ರನು. ದೀನ ದಲಿತರನ್ನು ಉದ್ಧರಿಸುವವನು ನೀನು, ತಗ್ಗಿಸಿ ಬಿಡುವೆ ಎಲ್ಲವೇ ಪ್ರಭು ಸೊಕ್ಕಿನ ಲೋಚಕರನು. ಹೊತ್ತಿಸುವೆ ಪ್ರಭು ನೀನೆನ್ನ ಬಾಳಿನ ದೀಪವನು, ಕತ್ತಲನ್ನು ನೀಗಿಸಿ ಜ್ಯೋತಿ ಬೆಳಗುವನಾ ದೇವನು. ನಿನ್ನ ಶಕ್ತಿ ಯುದ್ಧದಲ್ಲಿ ನಾ ದಂಡಿನ ಮೇಲೆ ಬೀಳಬಲ್ಲೆ, ದೇವ ನೆರವಿದ್ದಲ್ಲಿ ನಾ ಕೋಟೆ ಕೊತ್ತಲನೆ ಹಾರಬಲ್ಲೆ. ದೇವರ ಮಾರ್ಗ ದೋಷರಹಿತ, ಸರ್ವೇಶ್ವರನ ವಚನ ಪರಮ ಪುನೀತ. ಆಶ್ರಿತರೆಲ್ಲರಿಗಾತ ರಕ್ಷಣಾ ಕವಚ. ಪ್ರಭುವಲ್ಲದೆ ಇನ್ನಾವ ದೇವರುಂಟು, ನಮ್ಮ ದೇವನಲ್ಲದೆ ಉದ್ಧಾರಕನೆಲ್ಲುಂಟು. ನಡುಕಟ್ಟಾಗಿ ನನಗೆ ಬಿಗಿದಿದ್ದಾನೆ ಶೌರ್ಯ, ಆತನಿಂದಲೇ ಸರಾಗ ನನ್ನ ಮಾರ್ಗ. ನನಗಿತ್ತ ನಾತ ಹುಲ್ಲೆಯಂತ ಮೊನೆಗಾಲು, ಎನ್ನ ಬಿಗಿ ನಿಲ್ಲಿಸಿದ ಮಲೆಗಳ ಮೇಲೂ. ಯುದ್ಧವಿದ್ಯೆಯ ಕಲಿತೆ ಆತನಿಂದಲೇ, ಎಂದೇ ನಾ ಕಂಚಿನ ಬಿಲ್ಲನೆ ಭಗ್ಗಿಸಬಲ್ಲೆ. ನನ್ನ ಪರ ನೀನೇ ಗುರಾಣಿ ಹಿಡಿದು ರಕ್ಷಿಸಿದೆ, ನಿನ್ನ ಬಲಗೈ ನನಗೆ ಆಧಾರವಾಗಿದೆ. ನಿನ್ನ ಕೃಪಾವರ ತಂದಿತು ನನಗೆ ದೊಡ್ಡ ಸ್ಥಿಕೆ. ನೀ ನಿತ್ಯ ನನ್ನ ಪಾದಗಳಿಗೆ ವಿಶಾಲ ಸ್ಥಳ, ನನ್ನ ಹೆಜ್ಜೆಗಳು ಕದಲವು ಈ ನಿಮಿತ್ತ. ಹಿಡಿದುಕೊಳ್ಳುವೆನು ಶತ್ರುಗಳನ್ನು ಬೆನ್ನಟ್ಟಿ, ಅವರನ್ನು ನಿರ್ಮೂಲ ಮಾಡದೆ ಬರೆನು ಹಿಂತಿರುಗಿ. ಅವರನ್ನು ಮತ್ತೆ ಏಳದಂತೆ ಹೊಡೆದೆ, ಅವರು ಕಾಲಿಗೆ ಬೀಳುವಂತೆ ಮಾಡಿದೆ. ನನಗಿತ್ತೆ ನೀ ಕದನಕ್ಕಾಗುವ ಶೌರ್ಯವೆಂಬ ನಡುಕಟ್ಟು, ತಗ್ಗಿಸಿದ ಎದುರಾಳಿಗಳನ್ನು ನನಗಧೀನ ಮಾಡಿಬಿಟ್ಟು. ಆ ಶತ್ರುಗಳು ಓಡಿದರೂ ನನಗೆ ಬೆಂಗೊಟ್ಟು, ಆ ಹಗೆಗಳನ್ನು ನಿರ್ಮೂಲ ಮಾಡಿದೆ ನಾ ಗುರಿ ಇಟ್ಟು. ಎಲ್ಲಿ ಯಾಚಿಸಿದರೂ ಅವರಿಗಿರಲಿಲ್ಲ ರಕ್ಷಕ, ಸರ್ವೇಶ್ವರನಿಗೆ ಮೊರೆಯಿಟ್ಟರೂ ದೊರಕಲಿಲ್ಲ ಉತ್ತರ. ಪುಡಿ ಪುಡಿ ಮಾಡಿದೆ ನಾನವರನ್ನು ಗಾಳಿಗೆ ತೂರುವ ಧೂಳಿನಂತೆ, ಎತ್ತೆಸೆದು ಬಿಟ್ಟೆ ನಾನವರನ್ನು ಮೋರಿಯ ಕೆಸರಿನಂತೆ. ಜನರ ಒಳ ಕಲಹದಿಂದೆನ್ನ ನೀ ತಪ್ಪಿಸಿದೆ, ನನ್ನನ್ನುಳಿಸಿ ಜನಾಂಗಗಳಿಗೆ ಜನಪನನಾಗಿಸಿದೆ. ನಾನರಿಯದ ಜನರನ್ನು ನನಗಾಧೀನವನ್ನಾಗಿಸಿದೆ,
ದೇಶಾಂತರದವರು ಮುದುರಿಕೊಂಡರು ನನ್ನ ಮುಂದೆ, ವಿಧೇಯರಾದರೆನಗೆ ನನ್ನ ಸುದ್ದಿ ಕೇಳಿದ ಮಾತ್ರಕ್ಕೆ. ಎದೆಗುಂದಿದವರಾದರೂ ಆ ವಿದೇಶಿಯರು ತಮ್ಮ ಕೋಟೆಯಿಂದ ನಡುಗುತ್ತಾ ಹೊರಬಂದರು. ಸರ್ವೇಶ್ವರನು ಚೈತನ್ಯ ಸ್ವರೂಪನು, ನನ್ನುದ್ಧಾರಕನಾದ ನನಗೆ ಸ್ತುತಿ ಸ್ತೋತ್ರವು. ನನ್ನುದ್ಧಾರಕನಾದವಗೆ ಸ್ತುತಿ ಸ್ತೋತ್ರವು. ನನ್ನ ರಕ್ಷಿಸುವ ದೇವರಿಗೆ ಜಯಕಾರವು. ನನ್ನ ಶತ್ರುಗಳಿಗೆ ವಿಧಿಸುವನ ದೇವ ಪ್ರತಿದಂಡನೆ, ಜನಾಂಗಗಳನ್ನು ಅಧೀನಪಡಿಸುವನಾತ ನನಗೆ. ಶತ್ರುಗಳಿಂದ ನೀನೆನ್ನ ಮುಕ್ತಗೊಳಿಸಿದೆ, ಎದುರಾಳಿಗೆ ತಪ್ಪಿಸಿ ನನ್ನನ್ನುನ್ನತಿಗೇರಿಸಿದೆ. ಹಿಂಸಾತ್ಮಕರಿಂದ ನೀಯನ್ನ ಸಂರಕ್ಷಿಸಿದೆ. ಎಂತಲೇ ಅನ್ಯ ಜನಗಳ ಮಧ್ಯೆ ನಿನ್ನ ಸ್ತುತಿಪೆನು, ನಿನ್ನ ನಾಮವನ್ನು ಸರ್ವೇಶ್ವರ ಸಂಕೀರ್ತಿಪೆನು. ತಾನೇ ನೇಮಿಸಿದ ಅರಸನಿಗೆ ಆತ ನೀವನು ವಿಶೇಷ ರಕ್ಷಣೆ, ಅನುಗ್ರಹಿಸುವನಾತ ಅನಂತ ಕೃಪೆ. ತಾನಭಿಷೇಕಿದ ದಾವೀದನಿಗೆ ಆತನ ಸಂತತಿಗೆ. ಯಾಕಂದ್ರೆ ಈ ಒಂದು ಗೀತೆ ನೀವು ಮೊದಲ ಅಥವಾ 2ನೇ ಸಾಮುವೇಲ ಪುಸ್ತಕ 22:1-51 ತನಕ ನೋಡುತ್ತೀರಿ. ಹೇಗೆ ದೇವರು ದಾವೀದನಿಗೆ ಆಶೀರ್ವದಿಸುತ್ತಾರೆ ಮತ್ತು ರಕ್ಷಿಸುತ್ತಾರೆ. ಅದನ್ನೇ ದಾವೀದ ತನ್ನ ಈ ಜಯ ಗೀತೆಯಲ್ಲಿ ಹಾಕುತ್ತಾನೆ. ದೇವರ ಕುರಿತು ವರ್ಣಿಸುತ್ತಾನೆ. ದೇವರ ಪ್ರೀತಿಯನ್ನು ಮತ್ತು ಅಗಾಧ ಶಕ್ತಿಯನ್ನು ನಮಗೆ ಆತ ತೋರಿಸುತ್ತಾನೆ. ನೋಡಿ, ಪ್ರಭುವೇ ನೀನೇ ನನ್ನ ಬಲವು, ನನಗಿದೆ ನಿನ್ನಲ್ಲೇ ಒಲವು. ನನ್ನ ಬಲ, ನನ್ನ ದುರ್ಗ, ನನ್ನ ಕೋಟೆ ನೀನೇ, ನನ್ನ ಆಶ್ರಯ ನೀನೇ. ಈ ಕೀರ್ತನೆಯಲ್ಲಿ ಒತ್ತಿ ಹೇಳುತ್ತಾನೆ, ಇದು ನನ್ನ ಶಕ್ತಿ ಅಲ್ಲ. ನೋಡಿ, ಕೊನೆಯ ಮಾತೇನು ಹೇಳ್ತಾನೆ, ಅನುಗ್ರಹಿಸುವನಾತ ಅನಂತ ಕೃಪೆ. ತಾನು ಅಭಿಷೇಕಿಸಿದ ದಾವೀದನಿಗೆ. ಇರಬಹುದು ದೇವರು ಅಭಿಷೇಕಿಸಿದವರು ನಾವೇರಲ್ಲ. ಯಾವುದರಲ್ಲಿ? ದೀಕ್ಷಾ ಸ್ನಾನದಲ್ಲಿ. ತದನಂತರ ಯಾಜಕ ಸೇವೆ ಮತ್ತು ಇತರ ಸೇವೆಗಳು ನಮಗೆ ಕೊಟ್ಟಿದ್ದಾರೆ. ಆದರೆ ಆತ ಅನುಗ್ರಹಿಸುತ್ತಾನೆ, ಆತ ವಿಶೇಷ ರಕ್ಷಣೆ ನೀಡುತ್ತಾನೆ. ಅಂದ್ರೆ ಈ ಎಲ್ಲಾ ಕೀರ್ತನೆಗಳಲ್ಲಿ ಆತನ ದೇವರು ಮಾಡಿದ ಮಹಿಮೆಯನ್ನು ಆತ ಸಾರುತ್ತಾನೆ. ಪ್ರಭುವೇ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ. ಆತನೇ ನನ್ನ ದೇವ, ನನಗಾಶ್ರಯ ದುರ್ಗ. ಆತ ನನಗೆ ಗುರಣಿ ಗಿರಿ ರಕ್ಷಣಾ ಶೃಂಗ. ಆತ ನೋಡಿ, ಆತನೇ ಸರ್ವಸ್ವವಾಗಿದ್ದಾನೆ. ಸರ್ವಸ್ವರಲ್ಲಿ ಸರ್ವಸ್ವವು ಪ್ರಭುವೇ ನನಗಾಗಿದ್ದಾರೆ. ಪ್ರಭು ಸ್ತುತಿ ಅರ್ಹನು, ಶತ್ರುಗಳಿಂದ ಕಾಪಾಡುವನು. ನಾನು ಅವನಿಗೆ ಮೊರೆ ಇಡಲು. ದೇವರಿಗೆ ಮೊರೆ ಇಟ್ಟಾಗ ನನ್ನ ಮೊರೆಯನ್ನು ಅವರು ಆಲಿಸುತ್ತಾರೆ ಎಂಬ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನನಗೆ ಸ್ತುತಿಕೊಂಡವು ಮೃತ್ಯುಪಾಶಗಳು. ಅನೇಕ ಕಷ್ಟಗಳು ನನ್ನ ಈ ಅರಸುವಿಕೆಯಲ್ಲಿ ಬಂತು. ಆದರೆ ನೀವೇನು ಮಾಡಿದ್ರಿ? ಅರಸುತನದಲ್ಲಿ ನನ್ನ ಜೊತೆಗೆ ನೀವಿದ್ದೀರಿ. ನನಗೆ ಸುತ್ತಿಕೊಂಡವು ಮೃತ್ಯುಪಾಶಗಳು, ನಡುಕ ಹುಟ್ಟಿಸಿದವು ವಿನಾಶ ಪ್ರವಾಹಗಳು, ಆವರಿಸಿಕೊಂಡವು ಪಾತಾಳ ಪಾಶಗಳು, ನನ್ನ ಕಣ್ಮುಂದಿದ್ದವು ಮರಣದ ಉರುಳುಗಳು. ಅಂದ್ರೆ ಇದೆಲ್ಲದರಿಂದ ನನ್ನನ್ನು ರಕ್ಷಿಸಿದೆ ದೇವ ನೀನು. ಇಂಥ ದುಸ್ಥಿತಿಯಲ್ಲಿ ನಾನೇನು ಮಾಡಿದೆ? ಆ ದುಸ್ಥಿತಿಯಲ್ಲಿ ನಾವು ಸುಸ್ಥಿತಿಯಲ್ಲಿ ಮಾತ್ರವಲ್ಲ, ದುಸ್ಥಿತಿಯಲ್ಲಿ ದೇವರಿಗೆ ಮೊರೆ ಇಡಬೇಕು. ದುಸ್ಥಿತಿಯಲ್ಲೂ ಮಾತ್ರವಲ್ಲ, ಸುಸ್ಥಿತಿಯಲ್ಲೂ ದೇವರಿಗೆ ಮೊರೆ ಇಡಬೇಕು. ಆತ ಹೇಳ್ತಾನೆ, ನಾನು ದೇವರಿಗೆ ಮೊರೆ ಇಟ್ಟೆ, ಪ್ರಾರ್ಥನೆ ಮಾಡಿದೆ, ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ. ಆದ್ದರಿಂದ ನಾವು ದೇವರೊಡನೆ ಸಂಬಂಧ ಬೆಸೆಯಬೇಕು ಪ್ರಾರ್ಥನೆಯೊಂದಿಗೆ. ಅದಕ್ಕೆ ನಾನು ಈ ಕೀರ್ತನೆ ಒಂದು ಪ್ರಾರ್ಥನೆ. ಎಷ್ಟು ಸುಂದರವಾಗಿ ಆತ ನಮಗೆ ವಿವರಿಸಿ ಹೇಳುತ್ತಾನೆ ಹೇಗೆ ದೇವರೊಡನೆ ಸತ್ಸಂಬಂಧ ಬೆಳೆಸಬೇಕು. ಆಗ ಕಂಪಿಸಿತು ಭೂಮಿ ಗಡಗಡನೆ, ಕದಲಿದವು ಬೆಟ್ಟ ಗುಡ್ಡಗಳು ಮಿಲಮಿಲನೆ, ಏಕೆನೆ ಸಿಟ್ಟೇರಿತ್ತು ಆತನಿಗೆ. ನೋಡಿ, ದೇವರ ಸಿಟ್ಟಿನ ಮುಂದೆ ಯಾವುದು ನಿಲ್ಲಲು ಸಾಧ್ಯವಿಲ್ಲ. ಹೊರ ಬಂದಿತು ಹೊಗೆ ಆತನ ಮೂಗಿಂದ, ಹೊರಟಿತು ಅಗ್ನಿಜ್ವಾಲೆ ಆತನ ಬಾಯಿಯಿಂದ. ಕಾದು ಕೆಂಡವಾಗಿಸಿ ತದು ಎದುರಿಗೆ ಸಿಕ್ಕಿದ್ದನ್ನೆಲ್ಲ. ಆಕಾಶವನ್ನೇ ಬಾಗಿಸಿ ಆತನ ಇಳಿದು ಬರಲು. ನೋಡಿ, ಇಷ್ಟು ಸುಂದರವಾಗಿ ಹೇಳ್ತಾನೆ, ಸೇರಿತು ಆತನ ಕಾಲಡಿ ಕಾರ್ಮುಗಿಲು. ಅಂದ್ರೆ ಇಡೀ ಮೋಡ ಆತನ ಕಾಲಡಿಯಲ್ಲಿ ನಿಂತಂತೆ ಬಂದು ಆತ ಬಂದಾಗ. ಅಂದ್ರೆ ಮೋಡಗಳು, ಆಕಾಶವು, ಇಡೀ ಈ ಸೃಷ್ಟಿ ಆತನಿಗೆ ವಿಧೇಯವಾಗುತ್ತೆ. ಬಂದಿಳಿದನು ಕೆರೂಬಿ ವಾಹನ ರೂಢನಾಗಿ, ಇಳಿದು ಬಂದನು ವಾಯು ರೆಕ್ಕೆಗಳ ವೇಗದಲ್ಲಿ. ನಾವು ಹೇಳ್ತೀವಿ, ನನ್ನ ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನ ದೇವರು ಇಳಿದು ಬರುವರು. ಇದನ್ನು ಕೂಡ ನಾವು ಕೀರ್ತನೆಯಲ್ಲಿ ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕೂಡ ಯಾವ ರೀತಿಯಾಗಿ ಮತ್ತೊಮ್ಮೆ ನಾನು ಬರುತ್ತೀನಿ ವಾಗ್ದಾನ ಮಾಡಿದ್ದಾರೆ. ಕತ್ತಲನ್ನು ಕವಿಸಿಕೊಂಡನು ಸುತ್ತಲೂ ಛತ್ರಾಂಬರದೊಳು, ಮರೆಯಾದನು ಜಲಮಯ ನೀಲ ಮೇಘಗಳ ಮಧ್ಯದೊಳು. ಹೊಳೆಯಿತು ಮಿಂಚು ಆತನ ತೇಜದ ಸಂಧಿ. ಆತನ ತೇಜಸ್ಸೇ ಅಲ್ಲಿ ಬೆಳಕು ಅಂತೇಳಿ ಪ್ರಕಟಣಾ ಗ್ರಂಥ ಹೇಳುತ್ತೆ. ನೋಡಿ, ಅಂತ ತೇಜಸ್ಸುಳ್ಳ ಆತ ದೇವ. ಸುರಿಯಿತು ಕಲ್ಮಳೆ ಉರಿಗಂಡ ಕಾರ್ಮೋಡಗಳಿಂದ, ಗುಡುಗಿದನು ಸರ್ವೇಶ್ವರ ಗಗನ ಮಂಡಲದಿಂದ. ಮೊಳಗಿತು ವಾಣಿಯ ಪರಾತ್ಪರನ ವದನದಿಂದ, ಸುರಿಯುತ್ತಿದ್ದು ಕಲ್ಮಳೆ ಉರಿಗೆಂಡ ಮೇಲಿಂದ. ಅಂದ್ರೆ ಆತನ ಆ ಶಕ್ತಿ ಈಸ್ ಆಲ್ ಪವರ್ಫುಲ್. ಆತನ ಶಕ್ತಿ ಅಗಮ್ಯವಾದುದು. ಆದ್ದರಿಂದ ಆ ಶಕ್ತಿಯ ಮುಂದೆ ಬೇರೆ ಯಾವ ಶಕ್ತಿಯು ನಿಲ್ಲಲು ಅಸಾಧ್ಯ. ಅಂದರೆ
ಈ ಲೋಕದಲ್ಲಿ ಯಾರು ನಮ್ಮನ್ನು ಸೋಲಿಸಲು ಅಸಾಧ್ಯ, ಏಕೆಂದರೆ ದೇವರೇ ನಮ್ಮ ಪಕ್ಷದಲ್ಲಿದ್ದಾರೆ. ಚದುರಿಸಿದನು ಶತ್ರುಗಳನ್ನು, ಬಾಣಗಳನ್ನೆಸೆದು ತಳಮಳಗೊಳಿಸಿದನವರನ್ನು ಸಿಡಿಲನ್ನು ಹೊಡೆದು, ಪ್ರಭು ನಿನ್ನ ಗದರಿಕೆಯಿಂದ ನಿನ್ನ ಶ್ವಾಸ ಬರದಿಂದ ಕಾಣಿಸಿಕೊಂಡಿತು ಇಂಗಿ ಹೋದ ಸಮುದ್ರದ ತಳ. ಎಲ್ಲಿ? ಮೋಶೆ ಜನರನ್ನು ನಡೆಸುವಾಗ ಫರೋ ಅರಸ ಓಡಾಡಿಸಿಕೊಂಡು ಅಟ್ಟಾಡಿಸಿ ಬರುವಾಗ ಆ ಸಮುದ್ರದ ಮುಂದೆ ನಿನ್ನ ಉಸಿರು ಆ ಸಮುದ್ರವನ್ನು ಇಬ್ಬಾಗಿಸಿ ಒಣನೆಲ್ಲ ಮಾಡಿಬಿಡ್ತು. ಅಂದರೆ ಅಷ್ಟು ಶಕ್ತಿಯುತ ದೇವರು ನೀವಾಗಿದ್ದೀರಿ. ಮೇಲಣ ಲೋಕದಿಂದ ಹಿಡಿದುಕೊಂಡನು, ಕೈ ಚಾಚಿ ಸೆಳೆದುಕೊಂಡ ಜಲರಾಶಿಗಳೆಂದೆನ್ನನು ಕೈ ನೀಡಿ ಬಿಡಿಸಿ ರಕ್ಷಿಸಿದ ಶತ್ರುಗಳಿಂದ, ನನಗಿಂತ ಪುಷ್ಟ ಬಲಿಷ್ಠ ಹಗೆಗಳಿಂದ ಅನೇಕ ಶತ್ರುಗಳಿಂದ ನನ್ನನ್ನು ರಕ್ಷಿಸಿದ್ದಾನೆ. ನನ್ನ ಮೇಲೆರಗಿದ್ದರು ಹಗೆಗಳು ದುರಂತ ಕಾಲದಲ್ಲಿ, ನನ್ನ ಉದ್ಧಾರಕ ಪ್ರಭು ವಿಪತ್ ಕಾಲದಲ್ಲಿ. ನೋಡಿ, ದುರಂತದಲ್ಲಿ ಹಗೆಗಳು ಬಂದರೂ ನನ್ನ ಉದ್ಧಾರಕ ಪ್ರಭುವೇ ಆಗಿದ್ದಾರೆ. ಪ್ರಭುವನ್ನು ನಾನು ಆಶ್ರಯಿಸುತ್ತೇನೆ. ಬಿಕ್ಕಟ್ಟಿನಿಂದ ಬಿಡಿಸಿ ತಂದನು ಬಯಲಿಗೆ, ಅಕ್ಕರೆಯಿಂದ ಮೆಚ್ಚಿ ರಕ್ಷಕನಾದ ನನಗೆ. ನೋಡಿ, ಬಿಕ್ಕಟ್ಟಿನಿಂದ ನಮಗೆ ಮೊರೆ ಇಟ್ಟಾಗ 107ನೇ ಕೀರ್ತನೆ ಕೂಡ ಹೇಳುತ್ತೆ, ಅಧ್ಯಾಯ 107, 19, 20 ನೀವು ನೋಡಿ. ಬಿಕ್ಕಟ್ಟಿನಲ್ಲಿ ಮೊರೆ ಇಟ್ಟರು ಅವರಿಗೆ, ಇಕ್ಕಟ್ಟಿನಿಂದ ಬಿಡುಗಡೆ ಇತ್ತರು ಅವರಿಗೆ. ನಮ್ಮ ಇಕ್ಕಟ್ಟಿನಿಂದ ಬಿಡುಗಡೆ ಕೊಡಲು ಬಿಕ್ಕಟ್ಟಿನಲ್ಲಿ ದೇವರಿಗೆ ನಾವು ಮೊರೆಯನ್ನು ಇಡಬೇಕು. ನಾನು ಗುಳಿತು ಮಾಡಿದಾತ ಸನ್ನಡತೆಗೆ ತಕ್ಕಂತೆ ಪ್ರತಿಫಲವನ್ನು ವಿತ್ತನು ತನ್ನ ಹಸ್ತಶುದ್ಧತೆಗೆ ತಕ್ಕ ಹಾಗೆ. ಆದರೆ ನಮ್ಮ ಸನ್ನಡತೆ, ಹಸ್ತಶುದ್ಧ ಅಂದ್ರೆ ಶುದ್ಧವಾದ ಕರ್ರಗಳು, ಅಂದರೆ ನಮ್ಮ ಮನಸ್ಸು, ನಾವು ಮಾಡುವ ಕೆಲಸ ಕಾರ್ಯಗಳು ಶುದ್ಧವಾಗಿರಬೇಕು. ದೇವರನ್ನು ತೊರೆದು ದುರುಳನಾಗದೆ ನಾನು ಅನುಸರಿಸಿದೆ ಪ್ರಭುವಿನ ಮಾರ್ಗವನ್ನೇ. ಆತನ ವಿಧಿ ನಿಯಮಗಳನ್ನು ಅಲಕ್ಷ್ಯ ಮಾಡದೆ ಆತನ ಆಜ್ಞೆಗಳನ್ನಿಟ್ಟೆ ಸದಾ ನನ್ನ ಕಣ್ಗಳ ಮುಂದೆ. ಆತನ ಆಜ್ಞೆಗಳನ್ನು ಅದೇ ಆತನ ಆಜ್ಞೆ ನಮಗೆ ಹಾದಿ. ಆ ಆಜ್ಞೆಗಳ ಪ್ರಕಾರ ನಾವು ಜೀವಿಸಬೇಕು. ಪಾಪದಲ್ಲಿ ಬೀಳದೆ ನಡೆದೆ ಎಚ್ಚರಿಕೆಯಾಗಿ, ಆತನ ದೃಷ್ಟಿಯಲ್ಲಿದ್ದೆ ನಿರ್ದೋಷಿಯಾಗಿ. ನಾ ನೀತಿವಂತ ನಿರಪರಾಧಿ ಎಂದರಿತು, ನನಗಿತ್ತನ ಪ್ರಭು ತಕ್ಕ ಪ್ರತಿಫಲವನು. ಕರುಣೆಯುಳ್ಳವನಿಗಾತ ಕರುಣಾಮಯಿ, ಕರುಣೆ ಉಳ್ಳವನಿಗಾತ ಕರುಣಾಮಯಿ. ಇವತ್ತು ನಮ್ಮಲ್ಲಿ ಕರುಣೆಯ ಹೃದಯ ಇರಬೇಕು. ದೇವರು ಕರುಣಾಮಯಿ. ಯಾರಿಗೆ? ಕರುಣೆಯುಳ್ಳಾತವನಿಗೆ. ಅಹಂಕಾರ ಗರ್ವ ಪಡ್ಕೊಳ್ಬೇಡ ದೇವರ ಮುಂದೆ. ಕರುಣೆ ಉಳ್ಳವನಿಗಾತ ಕರುಣಾಮಯಿ, ದೋಷರಹಿತನಿಗಾತ ನಿರ್ದೋಷಿ, ಶುದ್ಧನಿಗಾತ ಪರಿಶುದ್ಧನು, ಮೂರ್ಖನಿಗಾತ ಮಹಾವಕ್ರನು. ಆದ್ದರಿಂದ ಮೂರ್ಖರು ಯೋಚನೆ ಮಾಡೋದು ಬೇಡ. ದೇವರು ನಮ್ಮನ್ನು ಕ್ಷಮಿಸುತ್ತಾರೆ, ಬಿಡುಗಡೆ ಕೊಡ್ತಾರೆ, ರಕ್ಷಿಸ್ತಾರೆ. ಇಲ್ಲ, ನೀನು ಪಶ್ಚಾತ್ತಾಪ ಪಡಲೇಬೇಕು, ದೇವರೆಡೆಗೆ ಬರಲೇಬೇಕು, ನಿನ್ನ ಜೀವನವನ್ನು ಬದಲಾಯಿಸಬೇಕು. ದೀನ ದಲಿತರನ್ನು ಉದ್ಧರಿಸುವವನು ನೀನು. ನೋಡಿ, ಕಷ್ಟ ಸಂಕಟದಲ್ಲಿರುವವರು, ದೀನರನ್ನು ದಲಿತರನ್ನು ಉದ್ಧರಿಸುವವನು ನೀನು. ತಗ್ಗಿಸಿ ಬಿಡುವೆಯಲ್ಲವೇ ಪ್ರಭು ಸುಕ್ಕಿನ ಲೋಚಕರನು. ಯಾರು ಸುಕ್ಕಲ್ಲಿರ್ತಾರೆ ಅವರನ್ನು ಪ್ರಭು ತಗ್ಗಿಸಿ ಬಿಡುತ್ತಾರೆ. ಅದಕ್ಕಾಗಿ ದಾವಿದ ಏನಿರಲಿಲ್ಲ, ದಾವಿದನಿಗೆ ದೇವರ ಬಲವಿತ್ತು. ನೋಡಿ, ಇವತ್ತು ನಾವು ಕೂಡ ಏನೂ ಅಲ್ಲ, ನಮಗೆ ದೇವರ ಬಲ, ಪ್ರಾರ್ಥನೆ ದೇವರ ಬಲ, ದೇವರ ವಾಕ್ಯ ದೇವರ ಬಲ, ಪವಿತ್ರಾತ್ಮ ನಮಗೆ ದೇವರ ಬಲ. ಇದನ್ನು ಬಿಟ್ಟು ನಾವು ಅಗಲಬಾರದು. ಆತ್ಮೀಯರೇ, ಹೊತ್ತಿಸುವೆ ಪ್ರಭು ನೀನೆನ್ನ ಬಾಳಿನ ದೀಪವನು. ನೋಡಿ, ನಮ್ಮ ಬಾಳಿನ ದೀಪವನ್ನು ಹೊತ್ತಿಸುವವನು ಪ್ರಭು. ಕತ್ತಲನ್ನು ನೀಗಿಸಿ ಜ್ಯೋತಿ ಬೆಳಗುವನ ದೇವನು. ನಮ್ಮ ಜೀವನದ ಕತ್ತಲು ಅಂಧಕಾರವನ್ನು ದೂರ ಮಾಡುವನು ಪ್ರಭು. ಆತನ ಜ್ಯೋತಿ, ದಿವ್ಯ ಜ್ಯೋತಿ ಅಂದರೆ ಆತನ ಬೆಳಕು ನಮಗೆ ಸಿಗುವುದು. ನಿನ್ನ ಶಕ್ತಿ ಇದ್ದಲ್ಲಿ ನಾ ದಂಡಿನ ಮೇಲೆ ಬೀಳಬಲ್ಲೆ. ಅಂದರೆ ಬರುವ ಶತ್ರುಗಳ ಮೇಲೆ ಬೀಳಬಲ್ಲೆ ನಿನ್ನ ಶಕ್ತಿ ಇದ್ದಲ್ಲಿ. ದೇವನ ನೆರವಿದ್ದಲ್ಲಿ ನಾ ಕೋಟೆ ಕೊತ್ತಲನೆ ಹಾರಬಲ್ಲೆ. ನಿನ್ನ ನೆರವು ನನಗಿದ್ರೆ ಕೋಟೆ ಕೊತ್ತಲುಗಳನ್ನೇ ಹಾರಬಲ್ಲೆ. ದೇವರ ಮಾರ್ಗ ದೋಷರಹಿತ, ಸರ್ವೇಶ್ವರನ ವಚನ ಪರಮ ಪುನೀತ. ಆಶ್ರಿತರೆಲ್ಲರಿಗಾತ ರಕ್ಷಣಾ ಕವಚ. ಪ್ರಭುವಲ್ಲದೆ ಇನ್ನಾವ ದೇವರುಂಟು, ನಮ್ಮ ದೇವನಲ್ಲವೇ ಉದ್ಧಾರಕ ನೆಲ್ಲುಂಟು. ನೋಡಿ, ನಮ್ಮ ದೇವರು ಉದ್ಧರಿಸುತ್ತಾರೆ, ಉದ್ಧಾರಕ ದೇವರು. ಅವರು ದೋಷರಹಿತ, ಪರಮ ಪುನೀತ, ರಕ್ಷಣಾ ಕವಚ. ನೋಡಿ, ಇದೆಲ್ಲ ದೇವರ ಒಂದು ಬಿರುದುಗಳು ಅನ್ಬಹುದು. ಅವರು ಸದಾ ಕಾಪಾಡುವ ದೇವರು, ಸರ್ವಶಕ್ತ ಅವರಾಗಿದ್ದಾರೆ. ನಡುಕಟ್ಟಾಗಿ ನನಗೆ ಬಿಗಿದಿದ್ದಾನೆ ಶೌರ್ಯ. ನೋಡಿ, ಆ ಶೌರ್ಯ, ಧೈರ್ಯ. ನೋಡಿ, ಇವತ್ತು ಕರೇಜ್ ದೇವರು ಪ್ರತಿ ಬಾರಿ ನಮ್ಗೆ ಹೇಳ್ತಾರೆ, ಡು ನಾಟ್ ಬಿ ಅಫ್ರೈಡ್, ಹೆದರಬೇಡ, ಭಯಭ್ರಾಂತನಾಗಬೇಡ. ನೀನು ಬಲಶಾಲಿ, ದೇವರೊಡನೆ ಜೀವಿಸುವಾಗ ನೀನು ಬಲಶಾಲಿ. ನಡುಕಟ್ಟಾಗಿ ನನಗೆ ಬಿಗಿದಿದ್ದಾನೆ ಶೌರ್ಯ, ಆತನಿಂದಲೇ ಸರಾಗ ನನ್ನ ಮಾರ್ಗ. ನನಗಿತ್ತನಾತ ಹುಲ್ಲೆಯಂತ ಮೊನೆಗಾಲು, ಎನ್ನ ಬಿಗಿ ನಿಲ್ಲಿಸಿದ ಮಲೆಗಳ ಮೇಲೂ. ನೋಡಿ, ನನಗೆ ಅಷ್ಟು ಶಕ್ತಿಯನ್ನು, ಆಶೀರ್ವಾದವನ್ನು, ಅನುಗ್ರಹವನ್ನು ಆತ ಕೊಟ್ಟಿದ್ದಾನೆ.
ಯುದ್ಧ ವಿದ್ಯೆಯ ಕಲಿತೆ ಆತನಿಂದಲೇ. ಇವತ್ತು ನನಗೆ ವಿದ್ಯೆ ಇದೆ, ಯುದ್ಧ ವಿದ್ಯೆ ಇದೆ ಅಂದರೆ ಆತನಿಂದಲೇ. ಎಂದೆನ ಕಂಚಿನ ಬಿಲ್ಲನೆ ಬಗ್ಗಿಸಬಲ್ಲೆ. ನನ್ನ ಶಕ್ತಿಯಲ್ಲ. ಇವತ್ತು ನಾವು ಕೂಡ ಎಷ್ಟೋ ಓದ್ತೀವಿ, ಏನೋ ಮಾಡ್ತೀವಿ. ಇಲ್ಲಿ ಜ್ಞಾನ ಕೊಡುವುದು ದೇವರು ನಮಗೆ. ಅವರ ಆಶ್ರಯದಲ್ಲಿದ್ದಾಗ ಆಶೀರ್ವಾದವಾಗುತ್ತೆ. ನನ್ನ ಪರ ನೀನೇ ಗುರಾಣಿ ಹಿಡಿದು ರಕ್ಷಿಸಿದೆ. ನಾನು ಜಗಳಕ್ಕೆ ಯುದ್ಧಕ್ಕೆ ಹೋದೆ, ಆದರೆ ನೀನೇ ರಕ್ಷಿಸಿದೆ. ನೀನೇ ನನ್ನ ಪರವಾಗಿ ನಿಂತೆ. ನಿನ್ನ ಬಲಗೈ ನನಗೆ ಆಧಾರವಾಗಿದೆ. ನಿನ್ನ ಕೃಪಾವರ ತಂದಿತು ನನಗೆ ದೊಡ್ಡಸ್ತಿಕೆ. ನೀ ನಿತ್ಯ ನನ್ನ ಪಾದಗಳಿಗೆ ವಿಶಾಲ ಸ್ಥಳ. ನನ್ನ ಹೆಜ್ಜೆಗಳು ನೋಡಿ ಏನು ಹೇಳ್ತಾರೆ, ನನ್ನ ಪರ ನೀನೇ ಗುರಾಣಿ ಹಿಡಿದು ರಕ್ಷಿಸಿದೆ. ನಿನ್ನ ಬಲಗೈ ನನಗೆ ಆಧಾರವಾಗಿದೆ. ಯುವರ್ ರೈಟ್ ಹ್ಯಾಂಡ್ ಈಸ್ ಆಲ್ವೇಸ್ ಅಪಾನ್ ಮೀ. ನೋಡಿ ಇಲ್ಲಿ ಬಲಗೈ ಆಧಾರವಾಗಿದೆ ಅನ್ನುತ್ತಾನೆ. ಮತ್ತು ಕೀರ್ತನೆ ನೀವು 34ನೇ ಕೀರ್ತನೆಯಲ್ಲಿ ನೋಡಿದರೆ ಆತ ಹೇಳ್ತಾನೆ ನೋಡಿ, ನಿನ್ನ ಕೈ ನನ್ನ ಮೇಲೆ ಭಾರವಾಗಿತ್ತು ಹಗಲಿರುಳು, ಕಾರಣ ನಾನು ಪಾಪ ಮಾಡಿದ್ದೆ. ಪ್ರಭುವಿನ ಶಿಕ್ಷಾಸ್ತ ನನ್ನ ಮೇಲೆ ಭಾರವಾಗಿತ್ತು ಹಗಲಿರುಳು. ಆತ ಪಾಪ ಮಾಡಿದ್ದ. 32ನೇ ಕೀರ್ತನೆ ನಾವು ಓದುವಾಗ ನೋಡೋಣ. ನನ್ನ ಪರ ನೀನೇ ಗುರಾಣಿ ಹಿಡಿದು ರಕ್ಷಿಸಿದೆ. ನಿನ್ನ ಬಲಗೈ ನನಗೆ ಆಧಾರವಾಗಿದೆ. ನಿನ್ನ ಕೃಪಾವರ ತಂದಿತು ನನಗೆ ದೊಡ್ಡಸ್ತಿಕೆ. ನೀ ನಿತ್ಯ ನನ್ನ ಪಾದಗಳಿಗೆ ವಿಶಾಲ ಸ್ಥಳ. ನನ್ನ ಹೆಜ್ಜೆಗಳು ಕದಲವು ಈ ನಿಮಿತ್ತ. ಅದರಿಂದ ನೀನು ನನ್ನೊಟ್ಟಿಗಿರುವಾಗ ಯಾವ ಪ್ರಾಬ್ಲಮ್, ಯಾವ ಸಮಸ್ಯೆನೂ ಎದುರಾಗದು. ಹಿಡಿದುಕೊಳ್ಳುವೆನು ಶತ್ರುಗಳನ್ನು ಬೆನ್ನಟ್ಟಿ, ಅವರನ್ನು ನಿರ್ಮೂಲ ಮಾಡದೆ ಬರೆನು ಹಿಂತಿರುಗಿ. ಅವರನ್ನು ಮತ್ತೆ ಏಳದಂತೆ ಹೊಡೆದೆ, ಅವರು ಕಾಲಿಗೆ ಬೀಳುವಂತೆ ಮಾಡಿದೆ. ನನಗಿತ್ತೆ ನೀ ಕದನಕ್ಕಾಗುವ ಶೌರ್ಯವೆಂಬ ನಡುಕಟ್ಟು. ನೋಡಿ, ಕದನಕ್ಕೆ ಏನು ಬೇಕು, ಅರಸನನ್ನು ನೀನು ನೇಮಿಸಿದ್ಯಾ, ನೀನೇ ನನ್ನ ಜೊತೆಗಿದ್ದು ನಡೆಸ್ತಾ ಇದೆಯಾ. ನಾನು ನಿನಗೆ ಚಿರಋಣಿ, ಶರಣಾಗತ, ವಿಧೇಯನಾಗುತ್ತೀನಿ. ತಗ್ಗಿಸಿದ ಎದುರಾಳಿಗಳನ್ನು ನನಗೆ ಅಧೀನ ಮಾಡಿಬಿಟ್ಟು. ಆ ಶತ್ರುಗಳು ಓಡಿದರು, ನನಗೆ ಬೆಂಗೊಟ್ಟು ಆ ಹಗೆಗಳನ್ನು ನಿರ್ಮೂಲ ಮಾಡಿದೆ ನಾ ಗುರಿಯಿಟ್ಟು. ಎಲ್ಲಿ ಯಾಚಿಸಿದರೂ ಅವರಿಗಿರಲಿಲ್ಲ ರಕ್ಷಕ, ಏಕೆಂದರೆ ಸರ್ವೇಶ್ವರನಿಗೆ ಮೊರೆ ಇಟ್ಟರೂ ದೊರಕಲಿಲ್ಲ ಉತ್ತರ. ಯಾಕಂದರೆ ಆ ಸಮಯದಲ್ಲಿ ಅವರು ಮರೆತು ಬಿಟ್ಟಿದ್ದರು ನಿನ್ನನ್ನು. ಅವರು ಮೊರೆ ಇಟ್ಟರು, ಅವರಿಗೆ ಉತ್ತರ ಸಿಗದು. ಕಾರಣ ಅವರು ನಿನಗೆ ವಿರೋಧವಾಗಿ ಹೋದರು. ಪುಡಿ ಪುಡಿ ಮಾಡಿದೆ ನಾನು ಅವರನ್ನು ಗಾಳಿಗೆ ತೂರುವ ಧೂಳಿನಂತೆ. ಎತ್ತೆಸೆದು ಬಿಟ್ಟೆ ನಾನು ಅವರನ್ನು ಮೋರಿಯ ಕೆಸರಿನಂತೆ. ಆ ಯುದ್ಧಗಳಲ್ಲಿ ಆತನಿಗೆ ಸಿಕ್ಕಿದ ಜಯದ ಕುರಿತು ಆತ ದೇವರಿಗೆ ಸ್ತುತಿ ಸಲ್ಲಿಸುತ್ತಾನೆ. ಜನರ ಒಳ ಕಲಹದಿಂದೆನ್ನ ನೀ ತಪ್ಪಿಸಿದೆ. ನನ್ನ ಜನರ ಒಳ ಕಲಹ, ಆತನ ಮಗನೇ ಒಳ ಕಲಹ ಮಾಡ್ತಾನೆ, ನಮ್ಗೆ ಗೊತ್ತು ಆ ಬೈಬಲ್ ಓದುವಾಗ. ನನ್ನ ನುಳಿಸಿ ಜನಾಂಗಗಳಿಗೆ ಜನಪನಾಗಿಸಿದೆ. ಅಂದರೆ ಜನಾಂಗದ ಆಶೀರ್ವಾದವನ್ನಾಗಿ ನನ್ನನ್ನು ಮಾಡಿದೆ. ನಾನು ಅರಿಯದ ಜನರನ್ನು ನನಗೆ ಅಧೀನರನ್ನಾಗಿಸಿದೆ. ನನಗೆ ಗೊತ್ತಿರಲಿಲ್ಲ ಈ ಜನ, ಅವರನ್ನು ಕೂಡ ನೀನು ನನಗೆ ಕೊಟ್ಟೆ. ದೇಶಾಂತರದವರು ಮುದುರಿಕೊಂಡರು ನನ್ನ ಮುಂದೆ. ವಿಧೇಯರಾದರೆ ನನಗೆ ನನ್ನ ಸುದ್ದಿ ಕೇಳಿದ ಮಾತ್ರಕ್ಕೆ. ಯಾಕಂದರೆ ನನ್ನ ಪರಾಕ್ರಮ, ನನ್ನ ಶೌರ್ಯ ಬಂದಿದ್ದು ನಿನ್ನಿಂದಲೇ. ನೀನೇ ನನಗೆ ಸಹಾಯಕ, ಗುರಾಣಿ, ನಡುಕಟ್ಟು ಎಲ್ಲವನ್ನು ಆಶೀರ್ವದಿಸಿದೆ. ಆದ್ದರಿಂದ ನಾನು ಜಯ ಹೊಂದಿದೆ. ಎದೆಗುಂದಿದವರಾದರೂ ಆ ವಿದೇಶಿಯರು ತಮ್ಮ ಕೋಟೆಯಿಂದ ನಡುಗುತ್ತಾ ಹೊರಬಂದರು. ಸರ್ವೇಶ್ವರನು ಚೈತನ್ಯ ಸ್ವರೂಪನು, ನನ್ನುದ್ಧಾರಕನಾದವನಿಗೆ ಸ್ತುತಿ ಸ್ತೋತ್ರವು, ನನ್ನ ರಕ್ಷಿಸುವ ದೇವರಿಗೆ ಜಯಕಾರವು. ಆತ ಚೈತನ್ಯ ಸ್ವರೂಪ, ಚೈತನ್ಯಶಾಲಿ. ಆತ ಸತ್ಯ ಸ್ವರೂಪ, ಚೈತನ್ಯ ಸ್ವರೂಪ. ಆತನಿಗೆ ನಾವು ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸತಕ್ಕದ್ದು. ನನ್ನ ಶತ್ರುಗಳಿಗೆ ವಿಧಿಸುವನ ದೇವ ಪ್ರತಿದಂಡನೆ, ಜನಾಂಗಗಳನ್ನು ಅಧೀನಪಡಿಸುವನಾತ ನನಗೆ. ಶತ್ರುಗಳಿಂದ ನೀನೆನ್ನ ಮುಕ್ತಗೊಳಿಸಿದೆ, ಎದುರಾಳಿಗೆ ತಪ್ಪಿಸಿ ನನ್ನನ್ನು ಉನ್ನತಿಗೇರಿಸಿದೆ. ಹಿಂಸಾತ್ಮಕರಿಂದ ನೀಯನ್ನ ಸಂರಕ್ಷಿಸಿದೆ. ನನ್ನ ಎಲ್ಲ ಸಂರಕ್ಷಣೆಗಾಗಿ ನಾನು ನಿನಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೇ. ತಾನೇ ನೇಮಿಸಿದ ಅರಸನಿಗೆ ಎಂತಲೇ ಅನ್ಯ ಜನಗಳ ಮಧ್ಯೆ ನಿನ್ನ ಸ್ತುತಿಪೆನು. ನಾವು ಯಾಕೆ ಸ್ತುತಿಸಬೇಕು? ನೀವು ನಮಗೆ ಮಾಡಿದ ಉಪಕಾರಕ್ಕಾಗಿ ಸ್ತುತಿಸಬೇಕು. ನಿನ್ನ ನಾಮವನ್ನು ಸರ್ವೇಶ್ವರ ಸಂಕೀರ್ತಿಪೆನು, ನಿನ್ನ ನಾಮವನ್ನು ಅದಕ್ಕೆ ಮಹಿಮೆ ಪಡಿಸುವೆನು. ತಾನೇ ನೇಮಿಸಿದ ಅರಸನಿಗೆ ಆತ ನೀವನು ವಿಶೇಷ ರಕ್ಷಣೆ ಅನುಗ್ರಹಿಸುವನಾತ ಅನಂತ ಕೃಪೆ ತಾನ ಅಭಿಷೇಕಿಸಿದ ದಾವಿದನಿಗೆ, ಆತನ ಸಂತತಿಗೆ. ಹೌದು ಆತ್ಮೀಯರೇ, 2 ಕೀರ್ತನೆಗಳನ್ನು ನಾವು ಇವತ್ತು ಧ್ಯಾನಿಸಿದೆವು. ಯಾಕೆಂದರೆ 17ನೇ ಕೀರ್ತನೆಯಲ್ಲಿ 15 ವಾಕ್ಯಗಳಿವೆ ಹಾಗೂ 18ನೇ ಕೀರ್ತನೆಯಲ್ಲಿ 51 ವಾಕ್ಯಗಳಿವೆ. ಸ್ವಲ್ಪ ಉದ್ದವಾದ ಕೀರ್ತನೆ, ಆದರೂ ಅನೇಕ ಅಂಶಗಳನ್ನು ಒಳಗೊಂಡಿದೆ. ನಾವು ಕೂಡ ಇವತ್ತು ಈ ಜೀವನ ಒಂದು ಹೋರಾಟ.
ಇಲ್ಲಿ ಶತ್ರುಗಳು ಇವೆ, ನಮಗೊತ್ತು ಸಮಸ್ಯೆಗಳು, ಶತ್ರುಗಳಿವೆ. ಹೇಗೆ ಜಯಿಸಬೇಕು, ಹೇಗೆ ಹೊರಗಡೆ ಬರಬೇಕು, ಈ ಕೀರ್ತನೆ ನಮಗೆ ಸಹಾಯ ಮಾಡುತ್ತೆ. ನಾವು ಓದುವಾಗ ಕೀರ್ತನೆಯ ಶಕ್ತಿ ನಮಗೆ ಸಿಗುತ್ತೆ. ದೇವರು ನಮ್ಮ ಪರವಾಗಿ ನಿಂತು ನಮಗೆ ಜಯ ಕೊಟ್ಟೇ ಕೊಡುತ್ತಾರೆ. ನಾವು ಪ್ರಾರ್ಥಿಸೋಣ. ಎಲ್ಲ ರೋಗ ರುಜಿನಗಳಿಂದ, ಎಲ್ಲ ಕೇಡುಗಳಿಂದ, ವಿಪತ್ತು ಆಪತ್ತುಗಳಿಂದ ದೇವರು ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಕೀರ್ತನೆಯೊಂದಿಗೆ ನನ್ನೊಂದಿಗೆ ಪ್ರಾರ್ಥನೆ ಮಾಡುವ ಎಲ್ಲರನ್ನು ಆಶೀರ್ವದಿಸಿರಿ. ಇದೋ ಪ್ರಭುವೆ, ನೀವು ದಾವೀದ ಅರಸನಿಗೆ ಜಯ ಕೊಡಲು ಕಾರಣ ನಿಮ್ಮ ಆಶೀರ್ವಾದ, ಅನುಗ್ರಹ, ಕೃಪೆ. ಹಗಲಿರುಳು ಆತನಕ್ಕಿತ್ತು. ಅದನ್ನು ಮನಗಂಡ ದಾವೀದ ಇವತ್ತು ಈ ಕೀರ್ತನೆಯಲ್ಲಿ ತನ್ನ ಹೃದಯವನ್ನು ನಿವೇದಿಸಿಕೊಳ್ಳುತ್ತಾನೆ. ದೇವರಿಗೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸುತ್ತಾನೆ. ಹೌದು ಪ್ರಭುವೆ, ಇವತ್ತಿನ ತನಕ ನಾನು ನೀವು ಬದುಕಿದ್ದೀನಿ ಅಂದರೆ ನಿಮ್ಮ ಕೃಪೆ ಕರುಣೆ ಮಾತ್ರ. ನಾವೆಲ್ಲರೂ ನಿಮ್ಮ ಕರುಣೆಯಿಂದ ಇದ್ದೀವಿ. ನಮ್ಮ ಮೇಲೆ ಕರುಣೆಯಾಗಿರಿ. ಇವತ್ತು ಈ ಕೀರ್ತನೆ ಆಶೀರ್ವಾದ ನಮ್ಮ ಕುಟುಂಬಗಳಲ್ಲಿ ಇಳಿದು ಬರಲಿ. ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳಿವೆ ಸ್ವಾಮಿ. ಅನೇಕ ಆಕ್ರಂದನಗಳು, ಅವರ ಹೃದಯದ ವೇದನೆಗಳು, ಭಾವಗಳಿವೆ ಸ್ವಾಮಿ. ಹೌದು ಯೇಸುವೆ, ಅವುಗಳೆಲ್ಲವನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ಇರಬಹುದು ನಮ್ಮ ಭಾವನೆಗಳು, ನಮ್ಮ ಸಂವೇದನೆಗಳು ಎಲ್ಲವೂ ನಿಮಗೆ ತಿಳಿದಿವೆ. ಆದರೆ ಇವತ್ತು ನಮಗೆ ಜಯ ಬೇಕು, ಬಿಡುಗಡೆ ಬೇಕು. ಕಷ್ಟದಲ್ಲಿದ್ದೀವಿ, ನೋವಿನಲ್ಲಿದ್ದೀವಿ, ದುಃಖದಲ್ಲಿದ್ದೀವಿ, ನಿರಾಶೆಯಲ್ಲಿದ್ದೀವಿ. ಶತ್ರುಗಳ ಮುತ್ತಿಗೆ ಒಂದೆಡೆಯಾದರೆ ನಮ್ಮನ್ನು ಅವಮಾನ ಪಡಿಸುವ ರೀತಿ, ಕಷ್ಟ, ಕೋಟಲೆ, ಸಾಲ, ಸೋಲು, ಕೋರ್ಟ್ ಕೇಸ್, ಕೆಲಸವಿಲ್ಲದ ಸ್ಥಿತಿಗಳು, ಇವೆಲ್ಲವುಗಳಿಂದ ನಮಗೆ ಬಿಡುಗಡೆ ಬೇಕಾಗಿದೆ. ಹೇಗೆ ಸಾವಿರಾರು ಸೈನಿಕರ ಮಧ್ಯೆ ನೀನು ದಾವೀದನಿಗೆ ಜಯ ಕೊಟ್ಟಿಯ, ಇವತ್ತು ನಮಗೆ ಜಯ ಕೊಡು. ಈ ಕೊರೋನಾ ಸಾಂಕ್ರಾಮಿಕ ಪಿಡುಗಿನಿಂದ, ಇತರ ರೋಗಗಳಿಂದ, ಮಾರಣಾಂತಿಕ ಕಾಯಿಲೆಗಳಿಂದ, ನಮ್ಮ ಕುಟುಂಬ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸು. ನೀವೇ ನಮ್ಮ ಕುಟುಂಬದ ಯಜಮಾನನಾಗಿ, ನಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿ ನಮ್ಮ ಕುಟುಂಬದ ನಿಲ್ಲು ಸ್ವಾಮಿ. ನಡೆಸು ಸ್ವಾಮಿ ನಮ್ಮನ್ನು ನಿನ್ನ ಮಾರ್ಗದಲ್ಲಿ. ಯೇಸುವೆ ಪ್ರಭುವೇ, ನೀವು ನಮ್ಮ ರಕ್ಷಕರಾಗಿದ್ದೀರಿ. ಇದು ಈ ಕೀರ್ತನೆ ಆಶೀರ್ವಾದ ಇವತ್ತು ನಮ್ಮ ಮೇಲೆ ಪಿತ ದೇವರಲ್ಲಿ ನೀವು ಭಿನ್ನಯಿಸುತ್ತೀರಿ. ತ್ರಿಯೇಕ ದೇವರ ಆಶೀರ್ವಾದಕ್ಕಾಗಿ ಮೊರೆ ಇಡುವ ನಾವು ಪರಮ ತ್ರಿತ್ವದ ಶಕ್ತಿಯಲ್ಲಿ ತುಂಬಿದವರಾಗಿ, ಎಲ್ಲ ಕೇಳುಗಳಿಂದ ಬಿಡುಗಡೆ ಹೊಂದಿ, ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲಗೊಂಡು, ಕೊನೆ ಉಸಿರಿರುವವರೆಗೆ ನಿಮಗೆ ಸಾಕ್ಷಿಯಾಗಿ ಬಾಳುವ ವರವನ್ನು ಕರುಣಿಸಿರಿ. ನಮ್ಮ ಮೇಲೆ ಕಾಡಿಸುವ, ಪೀಡಿಸುವ ಎಲ್ಲ ರೋಗ ರುಜಿನ, ಬಾಡೆ, ಪೀಡೆ, ಪಿಚಾಚಿಗಳ ಶಕ್ತಿಗಳು ಬಿಟ್ಟು ಸುಟ್ಟು ಹೋಗಲಿ ಯೇಸು ನಾಮದಲ್ಲಿ. Touch them, Lord. Anoint them, Lord. Heal them, Lord. Bless them, Lord. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೂಜಾ, ಶಿವಮೊಗ್ಗ ಧರ್ಮಕ್ಷೇತ್ರ ಯೇಸು ಸ್ಪರ್ಶ ತಂಡಕ್ಕಾಗಿಯೂ, ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ನ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆತ್ಮೀಯರೇ, ಈ ಸಂದೇಶ ನಿಮಗೆ ಹಿಡಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅಥವಾ ವಾಟ್ಸಪ್ಪಲ್ಲಿ ನೀವು ನಮಗೆ ಕಳಿಸಬಹುದು. ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿದ್ದರೆ ಇಲ್ಲಿ ಕೆಳಗಡೆ ನಮ್ಮ ವಾಟ್ಸಪ್ ನಂಬರ್ ಇದೆ. ನನ್ನ ನಂಬರ್ ಅಲ್ಲಿ ಬರೆದಿದ್ದಾರೆ, 9013905078. ಅದರಿಂದ ಈ ಸಂದೇಶವನ್ನು ಆದಷ್ಟು ಜನರಿಗೆ ನಾವು ಮುಂದೆ ಮಾಡೋಣ. ನಮ್ಮಲ್ಲಿ ವಾಟ್ಸಪ್, ಇಮೇಲ್, ಫೇಸ್ಬುಕ್ಗಳು ಇರಬಹುದು. ನಾವು ಯಾವ್ಯಾವ ಸಂದೇಶ ಮುಂದೆ ಮಾಡೋದಕ್ಕಿಂತ ದೇವರ ಸಂದೇಶವನ್ನು ಮುಂದೆ ಮಾಡೋಣ. ನೆಕ್ಸ್ಟ್ ನೀವು ಬರುವಾಗ, ಇವತ್ತು ನಾನು 2 ಕೀರ್ತನೆ ತಗೊಂಡೆ, 17, 18. ಯಾಕೆಂದರೆ 18ನೇ ಕೀರ್ತನೆ ಸ್ವಲ್ಪ ಉದ್ದವಾದ ಕೀರ್ತನೆ. ನೆಕ್ಸ್ಟ್ ಬರುವಾಗ 19ನೇ ಕೀರ್ತನೆ, 20, 21, 22 ನೀವು ಓದಿ ಬನ್ನಿ. ಯಾವಾಗಲೂ ಒಂದು 5 ಕೀರ್ತನೆ ಓದಿ ಸಿದ್ಧರಾಗಿರಿ. ಮತ್ತು ಈ ಸ್ವಾರ್ಥ ಆಲಿಸುವಾಗ ಬೈಬಲ್ ತಗೊಂಡು ಸಿದ್ಧರಾಗಿರಿ. ಎಲ್ಲರನ್ನೂ ದೇವರು ಆಶೀರ್ವದಿಸಲಿ. ಆಮೇನ್.